दादर श्रीवासवी गौर भक्तवृंद हरे कृष्णा कृष्ण कृष्ण हरे 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 राम 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 हरे निमित्ते सति सर्वत्र जलदावपि पूरुषः आत्मनश्च परस्यापि विधां पश्यति नान्यदा. ಬೇರೆ ಬೇರೆ ಕಾರಣಗಳಿಂದಾಗಿ ಒಬ್ಬ ವ್ಯಕ್ತಿಯು ತನಗೂ ಇತರರಿಗೂ ಭೇದವನ್ನು ಕಾಣುತ್ತಾನೆ. ನೀರು, ಎಣ್ಣೆ ಅಥವಾ ಕನ್ನಡಿಯಲ್ಲಿ ವಸ್ತುವಿನ ಪ್ರತಿಬಿಂಬವು ಹೇಗೆ ಬೇರೆ ಬೇರೆಯಾಗಿ ಕಾಣುತ್ತದೋ ಹಾಗೆ. ಸೊ ಏನಿದೆ, ಸೊ ಇಲ್ಲಿ ಕುಮಾರರು ನಿಜವಾದ ದೃಷ್ಟಿಯನ್ನು, ನಿಜವಾದ ಜ್ಞಾನವನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ನಮ್ಗೆ. ಭೌತಿಕ ಜಗತ್ತು, ಸೊ ಆದರೆ ಭೌತಿಕ ಜಗತ್ತು ಇಷ್ಟು ವೈವಿಧ್ಯತೆ ಇದೆ, ಆದರೆ ಇದರಲ್ಲಿ ಮುಖ್ಯವಾದದ್ದು ಭಗವಂತ. ಹೀಗೆ ಈ ದೇಹದಲ್ಲಿ ಎಷ್ಟೋ ಬೇರೆ ಬೇರೆ ಭಾಗಗಳಿವೆ, ಚಟುವಟಿಕೆಗಳಿದೆ, ಆದರೆ ಈ ದೇಹ ನಾವು ಆತ್ಮ ಇರೋವರೆಗೂ ಇದರ ಬೆಲೆ. ಸೊ ಇದರಲ್ಲಿ ಮುಖ್ಯ ಆತ್ಮ ದೇಹದಲ್ಲಿ. ಮತ್ತೆ ಆತ್ಮದ ಅಸ್ತಿತ್ವದಿಂದ ಈ ದೇಹ ಚಟುವಟಿಕೆಗಳು ತೊಡಗಿದೆ, ಇದರ ಬೇರೆ 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 ರೀತಿಯ ಕಾಣ್ತಾ ಇದೆ. ಸೊ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇರೋದು, ಆಕ್ಚುಲಿ ಎಲ್ಲವೂ ಭಗವಂತನೇ. ಭಗವಂತನ ಶಕ್ತಿ. ಭಗವಂತನು ತನ್ನ ಶಕ್ತಿಯಿಂದ ಅವನು ವಿಸ್ತರಿಸಿಕೊಂಡಿದ್ದಾನೆ. ಪರಾಸ್ಯ ಶಕ್ತಿ ವಿವಿಧ ಶ್ರೂಯತೆ. ಸೊ ಅವನ ಬಹಳ ಶಕ್ತಿ. ಒಂದು ರೀತಿ ಭೌತಿಕ ಜಗತ್ತು ಹೇಳೋದು ಎಲ್ಲ ಒಂದು ರೀತಿ ಸೂರ್ಯನ ಶಕ್ತಿ ಅಂತ ಹೇಳೋದು. ಯಾಕೆಂದ್ರೆ ಸೂರ್ಯದಿಂದ, ಅದರ ಶಕ್ತಿಯಿಂದ ಎಲ್ಲ ಲೋಕಗಳು ಆ ಒಂದೊಂದು ಸ್ಥಳದಲ್ಲಿ ಲೋಕಗಳಿವೆ. ಮತ್ತೆ ಎಲ್ಲರ ಪೋಷಣೆ ಕೂಡ ಅದರಿಂದ ನಡೀತಾ ಇದೆ. ಬೆಳಕು ಬೇಕು ನಮಗೆ ಆ ಒಂದು ಶಾಖ ಬೇಕು ನಮಗೆ, ಎಲ್ಲ ಜೀವಿಗಳಿಗೆ. ಸೊ ಹಾಗೆ ಒಂದು ರೀತಿ ಭೌತಿಕ ಜಗತ್ತು ಒಂದು ದೃಷ್ಟಿಯಲ್ಲಿ ಸೂರ್ಯನು ಎಲ್ಲದನ್ನು ಸಲಹುತ್ತಿದ್ದಾನೆ, ಅವನೇ ಕಾರಣ. ಸೊ ಆ ರೀತಿ ಹೇಳೋದು ಇದೆ ಸಲ. ಸೊ ಒಂದು ಉದಾಹರಣೆಗೆ ಹಾಗೆ ಭಗವಂತನು ತನ್ನ ಶಕ್ತಿಗಳಿಂದ ಎಲ್ಲವೋ ಅವನಿಂದ ಹೊರಹೊಮ್ಮಿದೆ. ಜನ್ಮಾದ್ಯಸ್ಯತಃ ಅವನೇ ಕಾರಣ ಎಲ್ಲದಕ್ಕೂ. ಎಲ್ಲ ಭೌತಿಕ ಜಗತ್ತು, ಎಲ್ಲ ಆಧ್ಯಾತ್ಮಿಕ ಜಗತ್ತು. ಸೊ ಭೌತಿಕ ಜಗತ್ತಿನ ಕಾರ್ಯನಿರ್ವಹಣೆಗೆ ಅವನ ಬಹಿರಂಗ ಶಕ್ತಿ, ಆಧ್ಯಾತ್ಮಿಕ ಜಗತ್ತಿನ ಕಾರ್ಯನಿರ್ವಹಣೆಗೆ ಅವನ ಆಧ್ಯಾತ್ಮಿಕ ಅಂತರಂಗ ಶಕ್ತಿ. ಮತ್ತೆ ಅವನು ತನ್ನ ಅಂಶ ವಿಸ್ತರಣೆ, ಸ್ವಂಶ ವಿಭಿನ್ನಾಂಶ, ವಿಭಿನ್ನಾಂಶರಾಗಿ ನಾವು ಜೀವಿಗಳು. ಸೊ ಅದನ್ನು ಸಲಹುತ್ತಿರುವ ಭಗವಂತನ ಅಸಂಖ್ಯಾತ ಸ್ವಂಶಗಳು. ಸೊ ಸೂರ್ಯ ತನ್ನ ಶಕ್ತಿಗಳಿಂದ ಹೇಗೆ ಅದು ಕಿಡಿಗಳಾಗಿ ಒಂದೊಂದು ಅಂಶವಾಗಿ, ಅದು ಒಂದು ಕಿರಣಗಳಾಗಿ. ಸೊ ಹಾಗೆ ನಾವು ಭಗವಂತನ ಒಂದು ಚಿಕ್ಕ ಅಂಶ, ಬಹು ಸೂಕ್ಷ್ಮವಾದ ಬಹು ಚಿಕ್ಕ ಅಂಶ. ಕೇಶಾಗ್ರಶತ ಭಾಗಸ್ಯ ಶತದಾ ಕಲ್ಪಿತಸ್ಯ ಚ. ಸೊ ನಮ್ಮ ಗಾತ್ರ ಕೂಡ ಹೇಳಿರೋದು ಹಾಗೆ. ಒಂದು ಕೂದಲಿನ ತುದಿಯ 100ನೇ ಭಾಗ, ಅಂದ್ರೆ 1/10,000 ಭಾಗ. ಅದನ್ನು 100 ಒಂದು ತುದಿಯನ್ನು, ಒಂದು ಪಾಯಿಂಟ್, ಚಿಕ್ಕ ತುದಿಯನ್ನು, ಅದನ್ನು 100ಕ್ಕೆ ಭಾಗ ಮಾಡಿದ್ರೆ, ಮತ್ತೆ ಆ 100ದಲ್ಲಿರೋ ಒಂದು ಭಾಗವನ್ನು ಅದನ್ನು ಮತ್ತೆ 100 ಭಾಗ ಮಾಡಿದ್ರೆ, ಸೊ ಅದು ನಮ್ಮ ಗಾತ್ರ, ಪ್ರತಿಯೊಂದು ಜೀವಿಯ. ಹೀಗೆ ಶಾಸ್ತ್ರದಲ್ಲಿ ಇದರ ತಿಳುವಳಿಕೆ, ಜ್ಞಾನ ನಮಗಿದೆ. ಆದರೂ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ನಾವು ಬೇರೆ ಬೇರೆ ಕಾಣ್ತಾ ಇದ್ದೇವೆ. ಒಂದು ಜೀವಿ, ಈಗ ನಾವು ಮನುಷ್ಯರಾಗಿದ್ದೇವೆ, ಕೆಲವು ಜೀವಿಗಳು ನಾವು ಪ್ರಾಣಿಗಳಾಗಿ, ಗಿಡ ಮರಗಳಾಗಿ, ಇನ್ನ ದೊಡ್ಡ ದೊಡ್ಡ ಮೀನುಗಳು, ತಿಮಿಂಗಲಗಳು. ಆದರೆ ಎಲ್ಲವೂ ಕೂಡ ಕೊನೆಗೆ ಅಲ್ಲಿ ಜೀವಿ ಆತ್ಮನೇ. ಭೌತಿಕ ಶಕ್ತಿ ಬೇರೆ ಬೇರೆ ಕಾಣ್ತದೆ. ಭಗವಂತನ ಭೌತಿಕ ಶಕ್ತಿ
ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಸಂಪೂರ್ಣ ಭೌತಿಕ ಜಗತ್ತು ಇದು ಪಂಚಭೂತ, ಭೂಮಿ ರಾಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮ್ಮೆ ಭಿನ್ನಾಮೆ ಪ್ರಕೃತಿ ಅಶ್ವದ. ಸೊ ಭೂಮಿ, ನೀರು, ಗಾಳಿ, ಆಕಾಶ, ಬೆಂಕಿ, ಇನ್ನ ಸೂಕ್ಷ್ಮವಾದದ್ದು ಇದೆ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ನಮಗೆಲ್ಲ ಇದೆ ಅಂತ ಗೊತ್ತು, ಆದರೆ ಹೇಗಿದೆ ಅಂತ ನಮಗೆ ಕಾಣೋದಿಲ್ಲ. ಅದು ಒಂದು ಸೂಕ್ಷ್ಮವಾದ ವಸ್ತು, ಅದು ಒಂದು ಭೌತಿಕ ವಸ್ತು. ಹೀಗೆ ಭಗವಂತನ ಹೇಳೋದು ಇದೆಲ್ಲ ನನ್ನ ಪ್ರತ್ಯೇಕ ಭೌತಿಕ ಶಕ್ತಿ. ಸೊ ಭೌತಿಕ ಜಗತ್ತು ಏನೂ ಅಲ್ಲ, ಈ ಭಗವಂತನ ಈ ಭೌತಿಕ ಶಕ್ತಿ ಮತ್ತೆ ನಾವು ಆಧ್ಯಾತ್ಮಿಕ ಶಕ್ತಿ. ಇವೆರಡು ಸೇರಿ ಭೌತಿಕ ಜಗತ್ತು. ಸೊ ಈ ಭೌತಿಕ ದೇಹ ಬೇರೆ ಬೇರೆ ಕಾರಣ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಇಚ್ಛೆಗಳು, ನಮ್ಮ ಇಚ್ಛೆಗಳಿಂದ ಜೀವಿ ಜಡ ವಸ್ತು ಅಲ್ಲ. ಭೌತಿಕ ಶಕ್ತಿ, ನೀರು, ಗಾಳಿ, ಇದೆಲ್ಲ ಇದು ಒಂದು ರೀತಿ ಜಡ ಅಂತ ಹೇಳ್ಬೋದು ನಾವು. ಇದಕ್ಕೆ ಇದಕ್ಕೆ ಆತರ ಪ್ರಜ್ಞೆ ಇಲ್ಲ. ಆದ್ರೆ ನಾವು ಪ್ರಜ್ಞಾಶೀಲ ವ್ಯಕ್ತಿಗಳು, ಪ್ರಜ್ಞಾಶೀಲ ಜೀವಿ. ಸೊ ನಮಗೆ ಇಚ್ಛೆ ಇದೆ, ನಮಗೆ ಬಹಳ ಇಚ್ಛೆಗಳಿದೆ. ಸೊ ಅಷ್ಟು ಚಿಕ್ಕ ಅಸ್ತಿತ್ವ ಇದ್ರೂ ಕೂಡ ಬಹಳ ಇಚ್ಛೆಗಳಿದೆ. ಹೇಳ್ತಾರೆ ನಮ್ಮ ಇಚ್ಛೆಗಳ ಅನುಗುಣವಾಗಿ ಭಗವಂತನು ಇಷ್ಟು ರೀತಿಯ ದೊಡ್ಡ ವಿದ್ಯಮಯ ಭೌತಿಕ ಜಗತ್ತನ್ನು ಇಷ್ಟು ದೊಡ್ಡ ಸೃಷ್ಟಿ ಮಾಡಿದೆ. ಸೊ ನಮಗೆ ಯಾವ ರೀತಿಯ ಇಚ್ಛೆ ಇದೆ ಆ ರೀತಿಯ ನಾವು ಜೀವನವನ್ನು ಅನುಭವಿಸ್ಬೋದು, ಆ ರೀತಿಯ ಸುಖವನ್ನು ಅನುಭವಿಸ್ಬೋದು, ಆ ರೀತಿಯ ದೇಹಗಳಿವೆ. 84 ಲಕ್ಷ ಜೀವರಾಶಿ. ಆ ರೀತಿ ನಮಗೆ ನಮ್ಮ ಆಸೆಗಳ ಬಗ್ಗೆ ಗೊತ್ತು. ನಮಗೆ ಸಪೋಸ್ ಏನಾದರೂ ಇಚ್ಛೆ ಬಂತು, ನಿಮಗೆ ಒಂದು ಕಾರ್ ತಗೊಳ್ಳೋಣ, ಸೊ ತಕ್ಷಣ ನೆಕ್ಸ್ಟ್ ಅಲ್ಲಿಗೆ ನಿಲ್ಲೋದಿಲ್ಲ. ಅದು ಯಾವುದೋ ಒಂದು ಕಾರ್ ಅಲ್ಲ, ಯಾವುದೋ ಒಂದು ವಾಹನ ಅಲ್ಲ. ಸೊ ನೀವು ಯೋಚನೆ ಮಾಡ್ತೀರಾ ಯಾವ ಕಾರ್ ತಗೊಳ್ಳೋದು. ಸೊ ನಾನು ಇದು ಮಾರುತಿ ಕಾರ್ ತಗೊಳ್ಬೇಕಾ, ಇಲ್ಲ ಅಂದ್ರೆ ಬೆನ್ಸ್ ಕಾರ್ ತಗೊಳ್ಬೇಕಾ, ಫೋರ್ಡ್ ಕಾರ್ ತಗೊಳ್ಬೇಕಾ. ಮತ್ತೆ ಅದರಲ್ಲೂ ಕೂಡ ನೀವು ಯೋಚನೆ ಮಾಡ್ತೀರಿ ಯಾವ ಕಾರ್ ತಗೊಳ್ಳೋದು. ಮತ್ತೆ ಪೆಟ್ರೋಲ್ ಕಾರ್ ತಗೊಳ್ಬೇಕಾ, ನಾನು ಡೀಸೆಲ್ ಕಾರ್ ತಗೊಳ್ಬೇಕಾ, ನಾನು ಇಲ್ಲ CNG ಇಂಜಿನ್ ತಗೊಳ್ಬೇಕಾ, ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ಕಾರ್ ತಗೊಳ್ಬೇಕಾ. ಸೊ ಹೀಗೆ ನಮಗೆ ಇಚ್ಛೆಗಳಿದೆ. ಆ ಇಚ್ಛೆಗಳು ಎಷ್ಟು ಇದೆ ಅದಕ್ಕೆ ಇಲ್ಲ. ಮತ್ತೆ ಅದಕ್ಕೆ ಒಂದು ಇಚ್ಛೆಗಳು, ಮತ್ತೆ ಅದರ ಮೇಲೆ ನಮಗೆ ಸಾಮರ್ಥ್ಯ. ಇವಾಗ ಕಾರ್ ತಗೊಳ್ಬೇಕು ಅಂದ್ರೂ ಕೂಡ ನನಗೆ ಅಷ್ಟು ಹಣ ಇದೆಯಾ, ಇಲ್ಲ ಅಂದ್ರೆ ಆ ಹಣವನ್ನು ನಾನು ಗಳಿಸ್ಬೋದಾ. ಇವಾಗ ಪ್ರಪಂಚ ಲೋನ್ ಸಿಗ್ಬಿಡುತ್ತೆ ಈಗ ಬ್ಯಾಂಕ್ ಅಲ್ಲಿ. ಇವಾಗ ಇಷ್ಟು ಇವರು ಇದ್ದಾರೆ, ಕಂಪನಿಗಳಿದ್ದಾರೆ, ಇದ್ದಾರೆ ನಿಮ್ಮ ಹತ್ರ ತೊಂದರೆ ಇಲ್ಲ, ಹೇಗೋ ತಗೊಂಡ್ಬಿಡಿ. ಈಗ ನಿಮ್ಗೆ ಕೊಟ್ಬಿಡ್ತೀವಿ. ಈಗ ಮುಂದೆ ಗೊತ್ತಿಲ್ಲ ನೀವು ಹೇಗೆ ಕಟ್ತೀರೋ, ಅದು ನಿಮ್ಗೆ ಗೊತ್ತಿಲ್ಲ. ಈಗ ನೀವು ಕೊಟ್ಬಿಡ್ತೀವಿ, ಹಣ ಕೊಡ್ತೀವಿ. ಸೊ ಅದನ್ನು ಕೂಡ ಜನರು ಯೋಚನೆ ಮಾಡ್ತಾರೆ, ಓ ಸಾಮರ್ಥ್ಯ ಇದೆ ನನಗೆ, ಇನ್ನ ಶಕ್ತಿ ಇದೆ, ನಾನು ಇಷ್ಟು ವರ್ಷದಲ್ಲಿ ಸಂಪಾದನೆ ಮಾಡ್ಬೋದು, ನನ್ನ ಪ್ಲಾನ್ ಅದಿದೆ, ಇದಿದೆ. ಸೊ ಸಾಮರ್ಥ್ಯ ಕೂಡ, ಅದ್ರ ಮೇಲೆ ನಾವು ನಮ್ಮ ಇಚ್ಛೆಯನ್ನು ಪೂರೈಕೆ ಮಾಡ್ತೀವಿ. ಹೀಗೆ ಜೀವಿಗಳು ನಾವು ನಮ್ಮ ಇಚ್ಛೆಯಂತೆ, ನಮ್ಮ ಕರ್ಮದಂತೆ, ನಾವು ಮಾಡಿರುವ ಹಿಂದಿನ ಚಟುವಟಿಕೆಗಳ ಅನುಗುಣವಾಗಿ ನಮಗೆ ಬೇರೆ ಬೇರೆ ದೇಹಗಳು ಸಿಗುತ್ತೆ. ಆ ಬೇರೆ ಬೇರೆ ದೇಹಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ನಮ್ಮ ಇಚ್ಛೆಗಳನ್ನ ಇನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ, ಇನ್ನ ನಮ್ಮ ಕರ್ಮವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ, ಮೂಲತಃ ಇದೆಲ್ಲವೂ ಕೂಡ ಮೂಲತಃ ನಾವು ಚೇತನಾತ್ಮ. ಸೊ ನಮಗೆ ಇವಾಗ ಇರೋ ಪರಿಸ್ಥಿತಿಗೆ ಏನು ಕೂಡ ಕನೆಕ್ಷನ್ ಇಲ್ಲ. ಅದು ನೆಕ್ಸ್ಟ್ ಶ್ಲೋಕ ಹೇಳ್ತಾರೆ, ಕನೆಕ್ಷನ್ ಇಲ್ಲ ಎಂದು ಹೇಳ್ತಾ ಇರೋದು. ಒಂದು ಪ್ರತಿಬಿಂಬ, ಒಂದು ವ್ಯಕ್ತಿಯ ಅಥವಾ ವಸ್ತುವಿನ ಪ್ರತಿಬಿಂಬ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ತರ ಕಾಣುತ್ತೆ. ಕನ್ನಡಿಯಲ್ಲಿ ಒಂದು ರೀತಿ ಕಾಣುತ್ತೆ, ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ನೀರಿನಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ, ಸ್ವಲ್ಪ ಚಲನೆಯಲ್ಲಿರೋ ತರ ಕಾಣುತ್ತೆ. ಇಲ್ಲ ಧೂಳಾಗಿದ್ರೆ ಇಲ್ಲ ಹೇಳ್ತಾ ಇಲ್ಲ ಶಿಲ ಪ್ರೋಪರ್ ಎಣ್ಣೆಯಲ್ಲಿ ಅದರಲ್ಲಿ ಇನ್ನ ತುಂಬಾ ಅಷ್ಟು ಕಾಣೋದಿಲ್ಲ. ಅದು ನೀರಿನ ತರ ಅದು ಇದಾದಿದ್ರು ಕೂಡ, ಅದು ದ್ರವ್ಯವಾಗಿದ್ರು ಕೂಡ ಒಂಥರ ಅದು ಕಾಣೋದಿಲ್ಲ. ಮತ್ತೆ ಹೀಗೆ ಬೇರೆ ಬೇರೆ ಇದರ ಮೇಲೆ ಪ್ರತಿಬಿಂಬ ಬೇರೆ ಬೇರೆ ಕಾಣುತ್ತೆ. ಸೊ ಆ ರೀತಿ ಹೇಳ್ತಾರೆ, ಪ್ರತಿಯೊಂದು ಮೂಲವಾಗಿ ನಾವು ಶುದ್ಧ ಆತ್ಮ, ಪ್ರಜ್ಞೆ, ಭಗವಂತನ ವಿಭಿನ್ನ ಅಂಶ ಆದ್ರೂ ಕೂಡ ನಮ್ಮ ಈಗ ನಮ್ಮ ಕರ್ಮದ ಅನುಸಾರವಾಗಿ, ನಮ್ಮ ಇಚ್ಛೆಯ ಅನುಸಾರವಾಗಿ ನಮಗೆ ಬೇರೆ ಬೇರೆ ಸ್ಥಿತಿಯಲ್ಲಿದೆ. ಸೊ ಕೆಲವು ಮನುಷ್ಯರಾಗಿದ್ದೇವೆ, ಮನುಷ್ಯರಲ್ಲೂ ಕೂಡ ನಾವು ಒಂದೇ ರೀತಿಯಲ್ಲಿಲ್ಲ ಎಲ್ಲರೂ. ಮೊದಲಿಗೆ ಆತರ ಅನ್ಸಾಯ್ತು ನೋಡಿದ್ರೆ, ಇವರು ಒಂದು ವರ್ಗದ ಜನರು ಒಂದೇ ರೀತಿ ಕಾಣ್ತಾರಲ್ಲ ಇವರೆಲ್ಲ. ಚೀನಾ ದೇಶ, ಆ ದೇಶ, ಅವರು ನೋಡಿದ್ರೆ ಒಂದೇ ರೀತಿ ಅವರೊಂಥರ ಕಾಣ್ತಾರೆ, ಇನ್ನೊಬ್ರು ಇನ್ನೊಂದು ರೀತಿ ಕಾಣ್ತಾರೆ. ಇಲ್ಲ, ಅದ್ರಲ್ಲಿ ಕೂಡ ಬೇರೆ ಬೇರೆ ಇದೆ, ತುಂಬಾ ವೆರೈಟಿ ಇದೆ, ತುಂಬಾ ಇದಿದೆ. ನೋಡೋದ್ರಲ್ಲೂ
ಆ ಚಟುವಟಿಕೆಗಳಲ್ಲೂ ಎಲ್ಲ ಬೇರೆ ಬೇರೆ ವೈವಿಧ್ಯತೆ ಇದ್ದು, ಆದ್ರೆ ಮೂಲವಾಗಿ ಪ್ರತಿಯೊಬ್ಬರು ಭಗವಂತನ ಚೇತನಾತ್ಮ, ಜೀ ಜೀವ ಜೀವ ಪ್ರಕೃತಿ ಪ್ರತಿಯೊಬ್ಬರು. ಸೊ ಅದಾದ್ರೆ ಈ ದೃಷ್ಟಿ ಬರಬೇಕು ಅಂದ್ರೆ ಇದು ಭಗವಂತನ ಕೃಪೆ ಬೇಕು. ನಾವು ಭಕ್ತಿ ಸೇವೆಯಲ್ಲಿ ಸ್ಥಿರರಾಗಬೇಕು. ಸೊ ಆಗ ಈ ದೃಷ್ಟಿ ನಮ್ಮಲ್ಲಿ ಬರುತ್ತೆ. ಇಲ್ಲ ಈಗ ನಮಗೆ ಜಡ ದೃಷ್ಟಿ, ನಮಗೆ ಭೌತಿಕ ದೇಹದ ದೃಷ್ಟಿಯಿಂದ ನಮಗೆ ಇಲ್ಲಿ ವಿವರಿಸಿದಾಗೆ ಇಲ್ಲಿ ಬೇರೆ ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ, ಇಲ್ಲಾಂದ್ರೆ ಈ ರೀತಿಯ ಜನಾಂಗ, ಭಾರತೀಯರು, ಚೀನಾದವರು, ಅಮೆರಿಕನ್ನವರು, ಆಫ್ರಿಕಾದವರು, ಸೊ ಪ್ರತಿಯೊಂದು ಬೇರೆ ಬೇರೆ ಕಾಣುತ್ತೆ ನಮಗೆ. ಸೊ ಇದು ಆಕ್ಚುಲಿ ಇದು ತಾತ್ಕಾಲಿಕ. ಯಾಕಂದ್ರೆ ಭೌತಿಕ ನಮ್ಮ ಈ ಜೀವನ ತಾತ್ಕಾಲಿಕ. ಈ ದೇಹದಲ್ಲಿ ನಮ್ಮ ಎಷ್ಟು ವರ್ಷಗಳಿರ್ತೇವೆ ಅದು ತಾತ್ಕಾಲಿಕ. ಸೊ ನಂತರ ಗೊತ್ತಿಲ್ಲ, ಒಬ್ಬ ಭಾರತೀಯನು ಚೀನಾದವನಾಗ್ಬೋದು, ಚೀನಾವನು ಅಮೆರಿಕವನಾಗ್ಬೋದು, ನೆಕ್ಸ್ಟ್ ಜನ್ಮದಲ್ಲಿ ಅಮೆರಿಕಾವನು ಆಫ್ರಿಕಾ ಆಗ್ಬೋದು, ಆಫ್ರಿಕಾದಲ್ಲಿ ಹುಟ್ಟಬಹುದು. ಸೊ ಯಾರೆಲ್ಲ ಹುಟ್ಟುತ್ತಾರೆ, ಸೊ ಆ ರೀತಿಯ ದೇಹ, ಸೊ ಆ ರೀತಿಯ ದೇಹದಿಂದ ಆ ರೀತಿಯ ಒಂದು ಗುರುತು, ಮತ್ತೆ ಆ ರೀತಿಯ ಗುರುತು, ಆ ರೀತಿಯ ಚಟುವಟಿಕೆಗಳು. ನಾನು ನಮ್ಮ ದೇಶಕ್ಕೋಸ್ಕರ ನಾನು ದುಡಿಬೇಕು, ನಾನು ನಮ್ಮ ಸಮಾಜಕ್ಕೋಸ್ಕರ ದುಡಿಬೇಕು, ನಾನು ನಮ್ಮ ಕುಟುಂಬದಕ್ಕೋಸ್ಕರ ದುಡಿಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಇದು ನಮ್ಮ ಮಾಯಾ ಪ್ರಜ್ಞೆ. ಇದು ನಮ್ಮ ಮೂಲ ಪ್ರಜ್ಞೆ ಅಲ್ಲ. ಇದು ನಮಗಿರುವ ಈಗ ತಾತ್ಕಾಲಿಕ ಅನಿತ್ಯ ಸ್ಥಿತಿ. ಎನಿವೆ, ಇದರಿಂದ ನಾವು ಒಮ್ಮೆಲೆ ಹಾಗೆ ಹೊರಗೆ ಬರಲಿಕ್ಕೆ ಆಗಲ್ಲ. ಹಾಗೆ ಈಗ ಅಂತ್ಯ ಮಾಡ್ಬೇಡ ಈ ದೇಹವನ್ನು ಸುಟ್ಟು ಬೇಡ, ಈ ದೇಹವನ್ನು ಮಾಡಕ್ಕಾಗಲ್ಲ ನಾವು. ಸೊ ನಮಗೆ ಮಾನವ ಜನ್ಮದಲ್ಲಿ ಅವಕಾಶ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಶಾಸ್ತ್ರ ಚಕ್ಷುಷ, ಜ್ಞಾನ ಚಕ್ಷುಷ, ಭಗವಂತ ಮೇಲೆ ಕೊಡುತ್ತಿರೋ ದಿವ್ಯ ಜ್ಞಾನದಿಂದ, ಈ ಶಾಸ್ತ್ರದ ಮಾರ್ಗದಿಂದ ನಮಗೆ ಇದು ಹೌದಲ್ಲ, ನಾನು ಈ ದೇಹದಲ್ಲಿ ಸೆರೆಗೆ ಬಿದ್ದಿರುವ ಆತ್ಮ. ಸೊ ಇಲ್ಲಿ ಈ ಭೌತಿಕ ಇಂದ್ರಿಯಗಳು, ಭೌತಿಕ ದೇಹ ನನ್ನನ್ನು ಅಡಚಣೆಯಲ್ಲಿ ಇಟ್ಟಿದೆ. ನನಗೆ ನನ್ನ ಚಟುವಟಿಕೆಗಳನ್ನು, ನನ್ನ ಶುದ್ಧ ಚಟುವಟಿಕೆ ಮಾಡಕ್ಕೆ ಇದು ಬಿಡ್ತಾ ಇಲ್ಲ ನನಗೆ. ಸೊ ಅದು ಕೂಡ ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾ ಇರೋದು. ಹೇಗೆ ಒಂದು ಕೆರೆಯಲ್ಲಿ ನೀರಿದೆ, ಆದ್ರೆ ಕೆರೆಯ ಸುತ್ತು ದೊಡ್ಡ ದೊಡ್ಡ ಬೆಳೆದ್ರೆ, ದೊಡ್ಡ ಏನಾದರೂ ಬೆಳೆದ್ರು ಸಸಿಗಳು, ಅದು ಕ್ರಮೇಣವಾಗೆಲ್ಲ ಆ ನೀರನ್ನು ಹೀರಿಬಿಡುತ್ತೆ, ಮತ್ತೆ ಕೆರೆಯಲ್ಲಿ ನೀರೇ ಇಲ್ಲದ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ನಾವು ಮೂಲವಾಗಿ ಆತರ ಕೆರೆಯಲ್ಲಿ ನೀರಿರುವ ಶುದ್ಧ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಗಳು. ಆದ್ರೆ ಈಗ ಭೌತಿಕ ಇಂದ್ರಿಯಗಳು ನಮ್ಮನ್ನು ಹೇಗೆ ಮಾಡಿದೆ ಅಂದ್ರೆ, ಎಲ್ಲ ನಮ್ಮ ಇದನ್ನು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಬಿಡುತ್ತೆ. ಈಗ ನಮಗೆ ಭೌತಿಕ ಪ್ರಜ್ಞೆ, ಸಂಪೂರ್ಣ ಭೌತಿಕ ಪ್ರಜ್ಞೆ, ತಾತ್ಕಾಲಿಕ ಇದಕ್ಕೆ ನಾವು ಗುರುತಿಸ್ಕೊಂಡಿದ್ದೇವೆ. ನಾನು ಈ ವ್ಯಕ್ತಿ, ನಾನು ಈ ಸಮಾಜಕ್ಕೆ, ನಾನು ಈ ದೇಶಕ್ಕೆ, ನಾನು ಈ ಧರ್ಮಕ್ಕೆ ಸೇರಿದವ. ಸೊ ಹೇಗೆ ನಾವು ಸಪೋಸ್ ಇವಾಗ ಯಾರಾದ್ರೂ ಇವಾಗ ಹೋಗ್ತಾ ಇದ್ದೇವೆ, ರೋಡಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ, ನಾವು ಕರಿತೇವೆ ಯಾರಿಗಾದ್ರು, ಏನು ಕರಿತೇವೆ, ನಾವು ಹೋಗ್ಬೇಕು, ನಾವು ಇಲ್ಲಿಂದ ಅಲ್ಲಿ ಇನ್ನೊಂದು ನಮ್ಮ ದೇವಸ್ಥಾನದಿಂದ ಇಲ್ಲಿ ನಾವು ಸುರತ್ಕಲ್ ಹೋಗ್ಬೇಕು. ಸೊ ಒಂದು ಆಟೋ ಹೋಗ್ತಾ ಇದೆ, ನಾವು ಕರಿತೇವೆ ಆಟೋ. ಸೊ ನಾವು ಕರೆಯೋದು ಆಕ್ಚುಲಿ ಅಲ್ಲಿ ಒಳಗಿರುವ ಆಟೋ ಚಕ್ರ ವಾಹನವನ್ನು ಚಲಿಸುವ ವ್ಯಕ್ತಿಯನ್ನು. ಮತ್ತೆ ಆ ವ್ಯಕ್ತಿ ಕೂಡ ಅವನು ನಿಲ್ಲಿಸ್ತಾನೆ. ಆ ವ್ಯಕ್ತಿ ಆಕ್ಚುಲಿ ಆ ವ್ಯಕ್ತಿ ಆಟೋ ಅಲ್ಲ, ಇಲ್ಲ ಟ್ಯಾಕ್ಸಿ. ವ್ಯಕ್ತಿ ಆಟೋನೂ ಅಲ್ಲ, ಟ್ಯಾಕ್ಸಿನೂ ಅಲ್ಲ. ಆದ್ರೆ ವ್ಯಕ್ತಿ ಈಗ ತನ್ನ ಕರ್ತವ್ಯ ಆ ವ್ಯಕ್ತಿ ಅನ್ಕೊಂಡಿರೋದು, ನಾನು ಆಟೋ ಚಾಲಕ, ನಾನು ಇಲ್ಲಾಂದ್ರೆ ಟ್ಯಾಕ್ಸಿ ಚಾಲಕ ಅಂತ ಅನ್ಕೊಂಡಿದ್ದಾನೆ. ಹಾಗೆ ಅವನು ಕೂಡ ಹಾಗೆ ವ್ಯವಹರಿಸ್ತಾನೆ. ನಾವು ಕೂಡ ಆ ವ್ಯಕ್ತಿಯನ್ನು ಆ ರೀತಿಯೇ ನಾವು ನೋಡ್ತೇವೆ. ನಾವು ಆಟೋ ಡ್ರೈವರ್ ಅಂತ ಕರಿತೀವಿ, ಟ್ಯಾಕ್ಸಿ ಡ್ರೈವರ್ ಅಂತ, ನಾವು ಆಟೋ ಅಂತ ಹೇಳ್ತೀವಿ, ನಾವು ಟ್ಯಾಕ್ಸಿ ಅಂತ ಹೇಳ್ತೀವಿ. ಹೀಗೆ ನಾವು ನಮ್ಮ ಸದ್ಯದ ಚಟುವಟಿಕೆಗಳಿಗೆ ಗುರುತಿಸ್ಕೊಂಡು ನಾವು ನಮ್ಮ ಜವಾಬ್ದಾರಿಗಳನ್ನು ಮುಂದುವರಿಸ್ತೀವಿ. ಹಾಗೆ ಆಕ್ಚುಲಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ನಾವು ಈ ದೇಹಕ್ಕೆ ಗುರುತಿಸ್ಕೊಂಡು, ಈ ದೇಹದ ಕರ್ತವ್ಯಗಳು ನಮ್ಮ ನಿಜವಾದ ಕರ್ತವ್ಯಗಳು ಅಂದ್ಕೊಂಡು ನಾವು ಮುಂದುವರಿಸ್ಕೊಂಡು ಇಲ್ಲ. ಈ ದೇಹದಲ್ಲಿ ಸಿಕ್ಕಿರೋದ್ರಿಂದ ಈ ದೇಹಕ್ಕೆ ಅನುಗುಣವಾದ ಚಟುವಟಿಕೆಗಳಿದೆ. ಆದ್ರೆ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಮುಖ್ಯ ಚಟುವಟಿಕೆಗಳು ಕೃಷ್ಣ ಪ್ರಜ್ಞಾ ಚಟುವಟಿಕೆ. ಯಾಕಂದ್ರೆ ಕೃಷ್ಣ ಅಂಶ, ನಾವು ಆ ಅಂಶನ ಈ ದೇಹದ ಬಿಟ್ಟೋದ್ರೆ ಈ ದೇಹಕ್ಕೆ ಏನು ಬೆಲೆ ಇಲ್ಲ. ಈ ದೇಹದ ಎಲ್ಲ ಚಟುವಟಿಕೆಗಳು ಏನು ಬೆಲೆ ಇಲ್ಲ.
ಹಾಗಾಗಿ ನಮ್ಮ ಕೃಷ್ಣ ಪ್ರಜ್ಞಾ ಚಟುವಟಿಕೆ, ನಮ್ಮ ಭಕ್ತಿ ಚಟುವಟಿಕೆಗಳು ಮುಖ್ಯವಾದದ್ದು. ಮತ್ತೆ ಆ ರೀತಿಯ ಇಚ್ಛೆಗಳನ್ನು ನಾವು ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಚ್ಛೆಗಳನ್ನ ತಡೆಗಟ್ಟಲಿಕ್ಕೆ ಆಗೋದಿಲ್ಲ, ಅದ್ರ ಇಚ್ಛೆಗಳನ್ನ ನಾವು ಭಗವಂತನ ತೃಪ್ತಿಪಡಿಸುವ ಇಚ್ಛೆಗಳಾಗಿ ಬದಲಾಯಿಸಬೇಕು. ಹಾಗೆ ಬದಲಾಯಿಸೋದ್ರಿಂದ ಕ್ರಮೇಣವಾಗಿ ನಮಗೆ ಇದರಿಂದ ನಾವು ಹೊರಬರಬಹುದು ಅಂತ ಇಲ್ಲಿ. ಸೊ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಇದೇ ಮಾತು ಹೇಳಿದ್ದು. ಹೀಗೆ ಆತ್ಮ ಸಾಕ್ಷಾತ್ಕಾರದ ಹೊಂದಿದ ವ್ಯಕ್ತಿ ಎಲ್ಲವನ್ನು ಒಂದೇ ರೀತಿ ನೋಡ್ತಾರೆ, ಎಲ್ಲವನ್ನು ಈ ರೀತಿ ನೋಡ್ತಾರೆ. ಸೊ ಆ ಹಂತ ತುಂಬ ಮೇಲಿದೆ, ಆ ಹಂತ ತುಂಬಾ ಅಷ್ಟಕ್ಕೆ ಕೆಳಗಿಲ್ಲ. ಆ ಹಂತ ಸಂಪೂರ್ಣ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಭಕ್ತರಲ್ಲೂ ಕೂಡ ಮಹಾಭಾಗವತ ಹಂತದಲ್ಲಿದೆ, ಆ ದೃಷ್ಟಿ ಅಲ್ಲಿದೆ ಅಲ್ಲಿ. ಸೊ ಅದನ್ನ ನಾವು ಇಮಿಟೇಷನ್, ಅನುಕರಣೆ ಮಾಡೋದು ಅಂತಾನೋ ಅಂತಾನೋ ಅಲ್ಲ ಅದನ್ನ. ಆದರೆ ಅಟ್ಲೀಸ್ಟ್ ನಾವು ನಮ್ಮ ಒಂದು ಪ್ರಯತ್ನ, ಸೊ ನಾವು ಭೌತಿಕವಾಗಿ ಅಷ್ಟು ಇದರಲ್ಲಿ ತನ್ಮಯರಾಗಬಾರ್ದು ಅಂತ ನಮಗೆ ಒಂದು ಎಚ್ಚರಿಕೆ, ಇಲ್ಲಿ ಎಚ್ಚರಿಕೆ ನಮಗೆ ಕೃಷ್ಣ ಪ್ರಜ್ಞಾ ಸ್ಥಿತಿಯನ್ನು ನಾವು ತಿಳ್ಕೊಂಡು ನಮ್ಮ ಈ ಭೌತಿಕ ಸ್ಥಿತಿಯನ್ನು ಇರುವ ನಾವು ಏನ್ ಹೇಳೋದು ಅಸಹಾಯ ಸ್ಥಿತಿ ನಾವು ತಿಳ್ಕೊಂಡು ನಾವು ಹೇಗೆ ಇದರಿಂದ ಹೊರಗೆ ಬರೋದು. ಸುಶೀಲ ಪ್ರಭಾತ್ ಬಹಳ ಚೆನ್ನಾಗಿ ಹೇಳ್ತಾ ಇರೋದು, ಈ ಭೌತಿಕ ಕೃಷ್ಣ ಪ್ರಜ್ಞಾ ಆಂದೋಲನ ಇದರಿಂದ ನಾವು ತಕ್ಷಣವೇ ನೋಡ್ಬೋದು ಇದರ ಪ್ರಭಾವ. ಯಾಕಂದ್ರೆ ವಿಶ್ವದೆಡೆ ಎಲ್ಲ ನೋಡಿದ್ರು ಕಲಿಯುಗ ಅಂದ್ರೆ ಕಲಹ ಮತ್ತೆ ಹಿಪೋಕ್ರೆಸಿ ಒಳಗೊಂದು ಹೊರಗೊಂದು. ಸೊ ಹೀಗೆ ಆದರೆ ಯಾವುದು ಕೂಡ ಜನರನ್ನು ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ಭೌತಿಕ ಜಗತ್ತಿನಲ್ಲಿ ಯಾವ ಒಂದು ಆಂದೋಲನ ಕೂಡ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ಜನರು ಬೇರೆ 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 ಬೇರೆಯಾಗೇ ಹೋಗ್ತಾರೆ, ಬೇರೆ 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 ದೇಶ, ಬೇರೆ ಬೇರೆ ನಾಡು, ಬೇರೆ ಬೇರೆ ಜನತೆ, ಬೇರೆ ಬೇರೆ ಸಮಾಜ, ಅದಕ್ಕೆ ಇನ್ನ ಡಿವೈಡ್. ಎಷ್ಟು ನಾವು ಇದು ಏನು ವಿಶ್ವ ಶಾಂತಿ ಅಂತ ವಿಶ್ವ ಸಂಸ್ಥೆ ಮಾಡಿದ್ರು ಕೂಡ ಅದು ಇನ್ನ ಬಾವುಟಗಳು ಹೆಚ್ಚುತ್ತಾನೆ ಹೋಗುತ್ತೆ. ಆದರೆ ನಾವು ಕೃಷ್ಣ ಕೇಂದ್ರ ಅಂತ ಅರ್ಥ ಮಾಡ್ಕೊಂಡ್ರೆ, ಅವಾಗಲೂ ಸಹ ನಾವು ಕೃಷ್ಣನ ಸೇವಕರು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಶ್ರೀಲ ಪ್ರಭುಪಾದರು ಅವರು ಪ್ರಚಾರ ಶುರು ಮಾಡಿದ್ಮೇಲೆ ಎಷ್ಟು ಚಿಕ್ಕ ಸಮಯದಲ್ಲೇ ಅವರ ಶಿಷ್ಯರು ಒಬ್ಬೊಬ್ಬರು ಒಂದೊಂದು ದೇಶದಿಂದ, ಒಂದೊಂದು ಹಿನ್ನೆಲೆಯಿಂದ, ಇಲ್ಲಿ ಹೇಳ್ದಾಗೆ ಕಪ್ಪು ಆಫ್ರಿಕನ್ಸ್ ಇರ್ಬೋದು, ಇಲ್ಲ ಬಿಳಿ ಯುರೋಪಿಯನ್ಸ್ ಇರ್ಬೋದು, ಇಲ್ಲ ಇಂಡಿಯನ್ಸ್ ಇರ್ಬೋದು. ಸೊ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿರೋದ್ರಿಂದ ಅವರೆಲ್ಲ ಕೂಡ ಒಗ್ಗಟ್ಟಿನಲ್ಲಿ ಕೃಷ್ಣ ಸೇವೆ ಮಾಡ್ತಾ ಇದ್ದಾರೆ. ಇದೊಂದು ಕೃಷ್ಣ ಪ್ರಜ್ಞೆ ನೆಲೆಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಬೇರೆ ನೆಲೆಯಲ್ಲಿ ಸ್ವಲ್ಪ ಸಮಯ ನಡಿಬಹುದು, ಮಾನವೀಯತೆ ಇದೆಲ್ಲ, ಆದರೆ ನಡೆಯೋದಿಲ್ಲ, ಅದು ಬಹಳ ಸಮಯ ನಡೆಯೋದಿಲ್ಲ. ನಾವು ಬೇರೆ ಬೇರೆ ಗುರುತಿಸ್ಕೊಂಡು ಬೇರೆ ಬೇರೆ ಆಗಿ ನಾವು ಮತ್ತೆ ನಾವು ಜಗಳ ಮಾಡಲೇಬೇಕು. ನಾವು ಮತ್ತೆ ನಮ್ಮ ಮಾಯಾ ಪ್ರಜ್ಞೆಯಲ್ಲಿ ಇರಲೇಬೇಕಾಗುತ್ತೆ. ಕೃಷ್ಣ ಪ್ರಜ್ಞೆ ಇದೊಂದೇ ನೆಲೆ, ಅದೊಂದೇ ನೆಲೆಯಲ್ಲಿ ನಾವು ನಿಜವಾದ ಒಗ್ಗಟ್ಟನ್ನು ಸಾಧಿಸ್ಬೋದು, ನಿಜವಾದ ದೃಷ್ಟಿಯನ್ನು ಪಡಿಬಹುದು. ನಾವು ನಿಜವಾದ ದೃಷ್ಟಿ. ಸೊ ಆ ದೃಷ್ಟಿಯಲ್ಲಿ ಈ ರೀತಿ ನಮಗೆ ಇದಿರೋದಿಲ್ಲ. ಇಲ್ಲ ಅಂದ್ರೆ ಸೊ ನಮ್ಮ ಜನರು, ನಾವು ಅವರನ್ನ ನೋಡ್ಕೊಳ್ಬೇಕು, ಅವರಿಗೆ ರಕ್ಷಿಸ್ಬೇಕು, ಅವರಿಗೆ ಸಹಾಯ ಮಾಡಬೇಕು. ಇನ್ನೊಬ್ಬರು ಅವ್ರು ನಮ್ಮ ಜನರಲ್ಲ, ಅವರು ನಮ್ಮ ಶತ್ರುಗಳು ಅಂತಾನೋ, ಇಲ್ಲಾಂದ್ರೆ ನಮಗೂ ಅವ್ರಿಗೇನು ಸಂಬಂಧವಿಲ್ಲವಂತಾನೋ ಇಲ್ಲ, ಹಾಗಲ್ಲ. ಸೊ ಆಚಾರ್ಯರು, ಶ್ರೀಲ ಪ್ರಭುಪಾದರು, ಶುದ್ಧ ಭಕ್ತರು, ಅವರು ಎಲ್ಲರ ಲೋಕ ಕಲ್ಯಾಣಕ್ಕೋಸ್ಕರ ಅವರ ಚಟುವಟಿಕೆ, ಯಾಕಂದ್ರೆ ಅವರ ದಿವ್ಯ ದೃಷ್ಟಿ ಇದೆ, ಅವರು ಈ ನೆಲೆಯಲ್ಲಿ ಇದ್ದಾರೆ ಅವರು. ಹಾಗೆ ಶ್ರೀಲ ಪ್ರಭುಪಾದರು ನಾವು ನೋಡ್ಬೇಕು, ಕೇಳೋದು ಅಂದ್ರೆ ಆ ವಯಸ್ಸಿನಲ್ಲಿ 70 ವಯಸ್ಸಾಗಿದೆ, ಅದಾದ್ಮೇಲೂ ಅವರು ಆಚಾರ್ಯರು ಒಂದು ಹಡಗಿನಲ್ಲಿ ಹೋಗ್ತಾರೆ. ಅಲ್ಲೂ ಕೂಡ ಅವರ ಹೃದಯ ಅಷ್ಟು ಅನಾರೋಗ್ಯವಾಗುತ್ತೆ, ಅವರ ಆರೋಗ್ಯ. ಅದರಲ್ಲೂ ಕೂಡ ಅವರು ಪ್ರಚಾರ ಮಾಡಿದ್ರು, ಅದರಲ್ಲೂ ಕೂಡ ಈ ಪುಸ್ತಕಗಳೆಲ್ಲ ಬರೆದ್ರು ಆಚಾರ್ಯರು, ಶ್ರೀಲ ಪ್ರಭುಪಾದರು. ಈ ಸಂಸ್ಥೆಯನ್ನು ಬೆಳೆಸಿದ್ರು, ಮತ್ತೆ ಮಾರ್ಗದರ್ಶನ ಕೊಟ್ಟರು. ಯಾಕೆಂದ್ರೆ ಅವರು ಆ ದಿವ್ಯ ಪ್ರಜ್ಞೆಯಲ್ಲಿದ್ದಾರೆ. ಸೊ ಆ ದಿವ್ಯ ಪ್ರಜ್ಞೆಯಲ್ಲಿ ಅವರೆಲ್ಲರೂ ಕೂಡ ಜೀವಿಗಳು ಅಂತ ಕಾಣ್ತಾರೆ, ಚೇತನಾತ್ಮ ಅಂತ ಕಾಣ್ತಾರೆ. ಅವರಿಗೆ ಇವರು ನಮ್ಮ ಭಾರತೀಯರು, ಇವರು ಆಫ್ರಿಕನ್ನರು, ಇವರು ಅಮೇರಿಕನ್ನರು ಅಂತ ಅವರು ಕಾಣೋದಿಲ್ಲ. ಸೊ ಇವರಿಗೆ ಪಾಕಿಸ್ತಾನವರು ಇವರಿಗೆ ಕೊಡಬಾರ್ದು, ಇಲ್ಲ ಅವ್ರಿಗೆ ಇರಾನ್ ಅವರು ಅವ್ರಿಗೆ ಕೊಡಬಾರ್ದು, ಆ ಥರ ಇಲ್ಲ. ಸೊ ಆಚಾರ್ಯರು ಅವರು ಮೂಲ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಇರೋದ್ರಿಂದ ಅವರ ಒಂದು ಆದೇಶದಲ್ಲಿ ನಡೆಯುವ ಚಟುವಟಿಕೆಗಳು, ಅವರ ದೃಷ್ಟಿ, ಅವರ ಇದರಿಂದ ನಡೆಯುವ ಚಟುವಟಿಕೆಗಳು ಅದು ಲೋಕ ಕಲ್ಯಾಣ, ಕೇವಲ ಮಾನವರಿಗೆ ಅಲ್ಲ. ಶ್ರೀಲ ಪ್ರಭುಪಾದ ಪುಸ್ತಕಗಳು ನೋಡಿ, ಶ್ರೀಲ ಪ್ರಭುಪಾದ ಎಷ್ಟು ಬರೀತಾರೆ, ಯಾಕೆ ನಾವು ಅನಾವಶ್ಯಕವಾಗಿ ಬೇರೆ ಪ್ರಾಣಿಗಳನ್ನು ಕೊಲ್ತಾ ಇದ್ದೇವೆ, ಯಾಕೆ ನಾವು ಅನಾವಶ್ಯಕವಾಗಿ ಆ ರೀತಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೇವೆ.
ಯಾಕಂದ್ರೆ ಅವ್ರ ಮೇಲೂ ಕೂಡ ಅವರ ಕಾಳಜಿ, ಬೇರೆ ಬೇರೆ ಜೀವಿಗಳು ಅವರ ಮೇಲೆ ಕಾಳಜಿ, ಸಹಜವಾಗಿ ಕಾಳಜಿ ಇದೆ. ಯಾಕಂದ್ರೆ ಅವರು ಆ ಕೃಷ್ಣ ಪ್ರಜ್ಞಾ ಭಾವನೆಯಲ್ಲಿದ್ದಾರೆ, ಅವರು ಆತ್ಮದ ಭಾವನೆಯಲ್ಲಿದ್ದಾರೆ. ಆತ್ಮದ ಭಾವನೆಯಿಂದ ಅವರು ಇದು ಮನುಷ್ಯನು, ಇದು ಒಂದು ಪ್ರಾಣಿ, ಆ ಪ್ರಾಣಿ ನನ್ನ ಹಿತಕ್ಕೋಸ್ಕರ ಇರೋದು, ನನ್ನ ಆಹಾರಕ್ಕೋಸ್ಕರ ಇರೋದು ಅಂತ ನೋಡೋದಿಲ್ಲ. ಆ ಪ್ರಾಣಿ ಕೂಡ ಅದು ಕೂಡ ಮೂಲವಾಗಿ ಕೃಷ್ಣ ಪ್ರಜ್ಞಾ ಜೀವಿಯೇ, ಆದ್ರೆ ತನ್ನ ಕರ್ಮಕ್ಕೆ ಅನುಸಾರವಾಗಿ ಆ ಜೀವಿ ಈಗ ಒಂದು ನಾಯಿಯಾಗಿಯೋ, ಇಲ್ಲಾಂದ್ರೆ ಇನ್ನೊಂದು ಮೇಕೆಯಾಗಿಯೋ, ಇನ್ನೊಂದು ಗಿಡವಾಗಿಯೋ, ಮರವಾಗಿಯೋ, ಇಲ್ಲಾಂದ್ರೆ ಪ್ರತಿಯೊಂದು ಜೀವಿ ಕೂಡ ಕೃಷ್ಣ ಪ್ರಜ್ಞಾಯುತ ಚೇತನಾತ್ಮ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಒಂದು ಅಜ್ಞಾನದಲ್ಲಿ, ಒಂದು ಅಂಧಕಾರದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಒಂದು ದೇಹದಲ್ಲಿ ಬೇರೆ ಬೇರೆ ಇದನ್ನು ಏನ್ ಹೇಳ್ತಾರೆ, ಟರ್ಮ್ಸ್ ಆಫ್ ಇಂಪ್ರಿಸನ್ಮೆಂಟ್. ಜೈಲಲ್ಲಿ ಹೋದಾಗ ಏನ್ ಮಾಡ್ತಾರೆ, ಕೊಡ್ತಾರೆ ಆ ಪನಿಷ್ಮೆಂಟ್, ಶಿಕ್ಷೆ ಕೊಡ್ತಾರೆ. ಒಬ್ಬರಿಗೆ ಕೊಡ್ತಾರೆ 10 ವರ್ಷ. ಅದು ಒಂದೊಂದಕ್ಕೆ ಸಲ ಹೇಳ್ತಾರೆ, ನೀವು ಮಾಡಿದ್ದು ಈ ದರೋಡೆಗೆ 10 ವರ್ಷ, ಇನ್ನೊಂದು ನೀವು ಮಾಡಿದ ಈ ಕೊಲೆಗೆ ಇನ್ನೊಂದು 20 ವರ್ಷ, ಇನ್ನೊಂದು ನೀವು ಮಾಡಿದ ಅದಕ್ಕೆ 30 ವರ್ಷ. ಸೊ ಅದೆಲ್ಲ ಸೇರಿದ್ರೆ ಒಂದೊಂದ್ಸಲ ಈ ನಮ್ಮ ಜೀವನಾವಧಿಯಲ್ಲಿ ಅದು ನಾವು ಅನುಭವಿಸಕ್ಕಾಗಲ್ಲ. ಆ ರೀತಿಯ ಒಂದು ಜಡ್ಜ್ಮೆಂಟ್ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಭಗವಂತನು ಮಾಡಿರೋ ಇದರಲ್ಲಿ ನಮಗೆ ಹೆಂಗಿರೋ ಸಾವಿಲ್ಲ, ಚೇತನಾತ್ಮ. ಸೊ ನಮಗೆ ಒಂದು ದೇಹ, ಇವಾಗ ಇಲ್ಲಿ ಹುಟ್ಟಿದ್ದೆ, ಈ ಮನುಷ್ಯ ದೇಹ ಇವಾಗ ನನಗೆ ಇವಾಗ ಇಲ್ಲಿ ಒಂದು ಶರಣಾಗತಿ ಸ್ಟಾರ್ಟ್ ಆಯ್ತು. ಶರಣಾಗತಿ ಅಲ್ಲ, ನನಗೊಂದು ಕಾರಾಗೃಹದ ಅವಧಿ ಸ್ಟಾರ್ಟ್ ಆಯ್ತು. ಇಷ್ಟು ವರ್ಷಗಳು ನನಗೆ ಇಲ್ಲಿ ಇದೆಲ್ಲ 50 ವರ್ಷನೋ 80 ವರ್ಷನೋ 100 ವರ್ಷನೋ ಈ ಕಾಲಾವಧಿಯಲ್ಲಿ ನನಗೆ ಈ ದೇಹದಲ್ಲಿ ಈ ರೀತಿಯ ನಾನು ಜೀವನವನ್ನು, ಈ ರೀತಿಯ ಒಂದು ಕಷ್ಟಗಳನ್ನು ಅನುಭವಿಸ್ಬೇಕು. ಸೊ ಇದು ಮತ್ತೆ ಇದು ಫಿನಿಶ್ ಆದ್ಮೇಲೆ ಇನ್ನೊಂದು ದೇಹ, ಸೊ ಅಲ್ಲೂ ಇನ್ನೊಂದು ಟರ್ಮ್, ಇನ್ನೊಂದು ಆಗ್ಲೇ ಅಲ್ಲಿ ಯಮರಾಜರ ಒಂದು ದಾಖಲೆಗಳಲ್ಲಿ ಆಗಿದೆ. ಅಲ್ಲಿ ನಾನು ಇನ್ನೂ ಇಷ್ಟು ವರ್ಷಗಳು ಈ ದೇಹದಲ್ಲಿ ಈ ರೀತಿಯಾಗಿ ಒಂದು ಹಂದಿಯಾಗಿ, ಒಂದು ಸಪೋಸ್ 25 ವರ್ಷ ನಾನು ಹಂದಿಯಾಗಿ ಒಂದು 25 ವರ್ಷ ನಾನು ಶಿಕ್ಷೆಯನ್ನು ಅನುಭವಿಸ್ಬೇಕು. ಮತ್ತೆ ಇನ್ನೊಂದು ಟರ್ಮ್ ನನಗೆ ಇನ್ನೊಂದು 200 ವರ್ಷ ಒಂದು ಇನ್ನೊಂದು ಯಾವುದೋ ಪಕ್ಷಿಯಾಗೋ, ಇನ್ನೊಂದು ಇಲ್ಲ ಮರಗಳಾಗಿ 200 ವರ್ಷಗಳ ಪಕ್ಷಿಗಳಿಲ್ಲ ಸಾಮಾನ್ಯವಾಗಿ. 200 ವರ್ಷಗಳಂದ್ರೆ ಒಂದೆರಡು ಗಿಡ ಮರಗಳಾಗಿದೆ. ಸೊ ಆ ರೀತಿಯಲ್ಲಿ, ಸೊ ಈ ರೀತಿ ನಮಗೆ ಎಷ್ಟು ಜನ್ಮಕ್ಕೆ ಎಷ್ಟು ಈ ರೀತಿ ಆಗ್ಲೇ ಇದು ನ್ಯಾಯಾಲಯದಲ್ಲಿ ಹೇಗೆ ಜಡ್ಜು ಆರ್ಡರ್ ಪಾಸ್ ಮಾಡ್ಯಾರ ಗೊತ್ತಿಲ್ಲ. ಈ ಮನುಷ್ಯನ ದೇಹದಲ್ಲಿ ಒಂದೇ ಇಷ್ಟು ವರ್ಷ ಇರ್ಬೋದು, ಇನ್ನೊಂದರಲ್ಲಿ ಇನ್ನೊಂದಿರ್ಬೋದು, ಎಲ್ಲ ಆಗ್ಲೇ ಬರೆದಿಟ್ಬಿಟ್ಟಿದ್ದಾರೆ, ಇದೇ ಆಗ್ಲೇ. ಆದ್ರೆ ಮನುಷ್ಯ ಜನ್ಮದಲ್ಲಿ ಇದನ್ನು ಕೂಡ ಚೇಂಜ್ ಮಾಡಿ, ಹೇಗೆ ಜೈಲಲ್ಲಿ ಒಮ್ಮೊಮ್ಮೆ ಹೇಳ್ತಾರೆ, ಜೈಲಲ್ಲಿ ಅವರ ತುಂಬಾ ಒಂದರ ವಿಧೇಯರಾಗಿದ್ರೆ, ಅವರ ಸ್ವಭಾವವನ್ನು ಸರಿಯಾಗಿ ರೀತಿಯಲ್ಲಿ ತೋರಿಸಿದ್ರೆ ಅಲ್ಲಿ ಈಗಲೂ ಕೂಡ ಅಲ್ಲಿ ಸ್ವಲ್ಪ ಮನ್ನಣೆ ಇದೆ. 25 ವರ್ಷ ಇರೋರು 15 ವರ್ಷ ಮಾಡ್ಬೋದು, ಇಲ್ಲಾಂದ್ರೆ 10 ವರ್ಷ ಇರೋದನ್ನ 2 ವರ್ಷ ಮಾಡ್ಬೋದು. ಸೊ ಹೀಗೆ ಬದಲಾವಣೆಗಳು ಭಗವಂತನ ಹೀಗೆ. ಇಲ್ಲಾಂದ್ರೆ ನಮ್ಮ ಜೀವನ ಹೇಗೆ ನಡೀತಾ ಇದೆ ಅಂದ್ರೆ, ಈ ದೇಹ ಮತ್ತೆ ಇನ್ನೊಂದು ದೇಹ, ಮತ್ತೆ ಈ ಗ್ರಹ ಮತ್ತೆ ಇನ್ನೊಂದು ಗ್ರಹ. ಸೊ ಹಾಗೆ ನಾವು ಬೇರೆ ಗ್ರಹಗಳು ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಚೆನ್ನಾಗಿರುತ್ತೇನೋ, ಅಲ್ಲಿ ಸ್ವರ್ಗಲೋಕ ಇದೆ, ಅಲ್ಲಿ ಎಲ್ಲವೂ ಒಂದೇ. ಇವಾಗ ಹೇಳೋದು, ನಾವು ಇಲ್ಲಿದ್ರು ನಮ್ಗೆ ಕಷ್ಟಗಳಿದೆ, ನಾವು ಇನ್ನೊಂದು ಕಡೆ ಅಮೆರಿಕಾಗೆ ಹೋದ ಕಷ್ಟಗಳಿದೆ, ನಾವು ಇನ್ನೊಂದು ಕಡೆ ಆಸ್ಟ್ರೇಲಿಯಾಗೆ ಹೋದ ಕಷ್ಟಗಳಿದೆ, ಅಲ್ಲಿದ್ರು ಕೂಡ ಆಫ್ರಿಕಾ, ಅಲ್ಲೂ ಕೂಡ ಬಿಸಿಲು ಅನ್ನೋದು ಬರುತ್ತೆ, ಅಲ್ಲೂ ಕೂಡ ಚಳಿ ಅನ್ನೋದು ಬರುತ್ತೆ, ಅಲ್ಲೂ ಕೂಡ ಈ ರೋಗಗಳು ಬರುತ್ತೆ, ಅಲ್ಲೂ ಕೂಡ ನಮಗೆ ಇನ್ನೊಂದು ರೀತಿಯ ಸ್ನೇಹಿತರ ಜೊತೆಗೋ ಇನ್ನೊಬ್ಬರ ಜೊತೆಗೋ ವೈರಿಗಳೋ ಎಲ್ಲ ಆಗ್ತಾರೆ. ಸೊ ಕಷ್ಟಗಳು ಎಲ್ಲ ಕಡೆ ಇದೆ, ಈ ಜಗತ್ತಿನಲ್ಲೇ, ಈ ಲೋಕದಲ್ಲೇ ಎಲ್ಲ ಕಡೆ ಇದೆ. ಹಾಗೆ ಬೇರೆ ಬೇರೆ ಗ್ರಹಗಳಲ್ಲೂ ಇದೆ, ಬೇರೆ ಬೇರೆ ಸ್ಥಾನದಲ್ಲೂ ಇದೆ. ಯಾವಾಗವರೆಗೂ ನಾವು ನಮ್ಮ ಮೂಲ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸದೆ ನಿಜವಾದ ಈ ದೃಷ್ಟಿಯನ್ನು ಪಡೆಯದೇ ಇದ್ರೆ, ನಾವು ಅಲ್ಲಿವರೆಗೂ ನಾವು ಈ ಕ್ಲೇಶಗಳಿಗೆ ತುತ್ತಾಗ್ತೇವೆ. ಇದರ ಪದಂ ಯದ್ ವಿಪದಾನ್ನ ತೇಷ, ಹೆಜ್ಜೆಯಲ್ಲೂ ಕೂಡ ನಮಗೆ ಈ ರೀತಿಯ ಗಂಡಾಂತರಗಳು, ಈ ರೀತಿಯ ಇದು ಅನುಭವಿಸ್ತಾರೆ. ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಅದರ ನಿಜವಾದ ಸ್ಥಿತಿ ಅಂದ್ರೆ ನಾವೆಲ್ಲರೂ ಕೂಡ ಚೇತನಾತ್ಮಗಳು, ಮತ್ತೆ ಪ್ರತಿಯೊಬ್ಬರು ನಾವು ವಿಭಿನ್ನರು, ಅದು ಕೂಡ ಮುಖ್ಯ. ಇದೆಲ್ಲವೂ ಒಂದೇ ಅಂತ ಹೇಳಿದ್ರೆ ಅಷ್ಟೇ ಅಲ್ಲದೆ ನಾವು ಎಲ್ಲವೂ ಒಂದಾಗ್ಬಿಡ್ತೇವೆ ಅಂತ. ನಾವು ಪ್ರತ್ಯೇಕ ವ್ಯಕ್ತಿಗಳು. ಸೊ ನಾನು ನನ್ನ ಕರ್ಮಾನುಸಾರ ಈ ದೇಹದಲ್ಲೋ ಮತ್ತೆ ಇನ್ನೊಂದು ದೇಹದಲ್ಲೋ ನನ್ನ ಜೀವನ ಮುಂದುವರಿಸ್ಕೊಂಡು ಹೋಗ್ತೇನೆ. ಹಾಗೆ ಪ್ರತಿಯೊಬ್ಬರು ಅವರವರ ಕರ್ಮಾನುಸಾರ ಅವರವರ ಇಚ್ಛೆಗಳಂತೆ ಅವರವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಗುಣಾತ್ಮಕವಾಗಿ ನಾವೆಲ್ಲರೂ ಒಂದೇ, ಭಗವಂತನ ಅಂಶವಾಗಿ ನಾವೆಲ್ಲರೂ ಒಂದೇ. ಆದರೆ ಇದರಲ್ಲಿ ನಮ್ಮ ಗಾತ್ರದಲ್ಲಿ, ನಮ್ಮ ಇನ್ನೊಂದರಲ್ಲಿ, ಎಲ್ಲದರಲ್ಲೂ ನಾವು ಅದು ಒಂದೇ. ಆದರೂ ನಾವು ಪ್ರತ್ಯೇಕ ವ್ಯಕ್ತಿಗಳಾಗಿದ್ದು, ಪ್ರತ್ಯೇಕವಾದ ಇಚ್ಛೆಗಳು, ಪ್ರತ್ಯೇಕವಾದ ಕರ್ಮಗಳು, ಪ್ರತ್ಯೇಕವಾದ ಚಟುವಟಿಕೆಗಳು. ಸೊ ನಾವೆಲ್ಲರೂ ಒಂದೇ ಆಗಿಬಿಡ್ತೇವೆ.
ನಾವೆಲ್ಲರೂ ಇದು ಒಂದೇ ಅಂತ ತಿಳ್ಕೊಳ್ಳೋದಂದ್ರೆ ನಾವೆಲ್ಲರೂ ಒಂದೇ ಅಂತ. ಹಾಗಲ್ಲ, ನಾವು ಒಂದೇ ಒಂದೇ ಗುಣಾತ್ಮಕವಾಗಿ ಒಂದೇ ನಾವು ಕೃಷ್ಣ ಪ್ರಜ್ಞೆಯನ್ನು ಪಡಿಬಹುದು. ಆ ಕೃಷ್ಣ ಪ್ರಜ್ಞೆಯ ನೆಲೆಯಲ್ಲಿ ನಾವೆಲ್ಲರೂ ಒಂದಾಗ್ಬೋದು. ಆದ್ರೂ ಕೂಡ ನಾವು ಪ್ರತ್ಯೇಕ ವ್ಯಕ್ತಿಗಳೇ. ಸೊ ನಾವ್ ಯಾವಾಗ್ಲೂ ಒಂದಾಗ್ಬಿಟ್ಟು ನಮ್ಮ ಅಸ್ತಿತ್ವ ಮುಗ್ದೋಗ್ಬಿಡುತ್ತೆ, ನಾವು ಶೂನ್ಯವಾಗ್ಬಿಡ್ತೇವೆ, ಸೊನ್ನೆ ಆಗ್ಬಿಡ್ತೇವೆ. ಇಲ್ಲ, ನಮ್ಮ ಅಸ್ತಿತ್ವ ನಾವು ನಿತ್ಯವಾಗಿ ನಾವು ನಮ್ಮ ಆ ಚಿಕ್ಕ ಅಸ್ತಿತ್ವವನ್ನು ನಾವು ನಮ್ಮ ವ್ಯಕ್ತಿತ್ವವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಓಕೆ, ಹರೇ ಕೃಷ್ಣ. ಇನ್ನೇನಾದ್ರೂ ಇದ್ರೆ ಯಾರಾದ್ರೂ ಸೇರಿಸ್ತೀರಾ, ಹೇಳ್ತೀರಾ?